ಶ್ಲೋಕ 22. ಧನ್ಯವಾದಗಳು ಮಾತಾಜಿ. ಹರೇ ಶ್ಲೋಕ 22. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪುರುಷ ಪ್ರಕೃತಿಸ್ಥೋ ಹಿ, ಪುರುಷಃ ಪ್ರಕೃತಿಸ್ಥಃ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್. ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಅಷ್ಟೇ ಇದೆ. ಕಾರಣಂ ಗುಣ ಸಂಗೋಸ್ಯ, ಸಂಗೋಸ್ಯ ದೀರ್ಘ ಇದೆ. ಕಾರಣಂ ಗುಣ ಸಂಗಃ ಅಸ್ಯ ಸದಸದ್ಯೋನಿ ಜನ್ಮಸು. ಸದಸತ್ ಅಂದ್ರೆ ಅಲ್ಲಿ ಎರಡಿದೆ, ಸತ್ ಅಸತ್ ಅಂತ. ಸದಸದ್ಯೋನಿ ಜನ್ಮಸು ಸತ್ ಅಸತ್ ಯೋನಿ ಜನ್ಮಸು. ಅನುವಾದ: ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮ ಈ ತರ ತ್ರಿಗುಣಗಳಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಾ ಬದುಕಿನ ರೀತಿನ ಅನುಸರಿಸ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ ಅಂತ ಹೇಳಿದ್ದಾನೆ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದನ್ನು ಅನುಭವಿಸ್ತಾ ಇರ್ತಾನೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಪುರುಷ ಸುಖ ದುಃಖಾನಾಂ. ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಹೇಳ್ಕೊಡಿ ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಹೇಳಿ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ? ಹಾ ಮಾತಾಜಿ. ಮಾತಾಜಿ 21 21. ಹಾ ಮಾತಾಜಿ. ಶ್ಲೋಕ 21. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖ ಖಾನಾಂ ಪುರುಷ ಸುಖ ದುಃಖಾನಾಂ. ಸುಖ ದುಃಖ ಎರಡು ಇದೆ. ಸುಖ ದುಃಖಾನಾಂ. ಪುರುಷ ಸುಖಾನ ಅಲ್ಲ, ಪುರುಷ ಸುಖ ದುಃಖಾನಾಂ. ಸುಖ ದುಃಖ ಎರಡು ಇದೆ. ಪುರುಷ ಸುಖ ದುಃಖಾನಾಂ. ಭೋಕ್ತೃತ್ವ ಹೇತು ರುಚ್ಯತೆ. ಮಾತಾಜಿ 21ನೇ ಶ್ಲೋಕ ಹೇಳಿ. ಇಂದಿರಾ ಮಾತಾಜಿ. ಮಾತಾಜಿ.
ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ. ಕಾರ್ಯ ಕಾರಣ ಕರ್ತೃತ್ವೆ ಕರ್ತೃತ್ವೆ ಕಾರ್ಯಕಾರಣ ಕರ್ತೃತ್ವೇ ಕರ್ತೃತ್ವೇ ಕರ್ತೃತ್ವೆ ಅಂತ ಬರ್ಬೇಕು ಮಾತಾಜಿ. ಕಾರ್ಯಕಾರಣ ಕರ್ತೃ ಕರ್ತೃತ್ವೇ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಾ ದೇವಿ ಮಾತಾಜಿ ಹೇಳಿ. ರೇಣುಕಾ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾವ್ಯ ಉಮೇಶ್ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ ಹೇಳಿ. ನನ್ 21 ಮಾತಾಜಿ. ಹೌದು. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಹರೇ ಕೃಷ್ಣ. ಕಾವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಶ್ಲೋಕ 22 ಹೇಳಿ. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. पुरुषः प्रकृतिस्थो हि भुङ्क्ते प्रकृतिजान् गुणान् कारणं गुणसङ्गोऽस्य सदसोऽद्योनि जन्मसु ಸದಸದ್ಯೋನಿ ಜನ್ಮಸು. सदसद्योनि जन्मसु. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಯಾವ ಶ್ಲೋಕ ಮಾತಾಜಿ? 22ನೇ ಶ್ಲೋಕ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 22ನೇ ಶ್ಲೋಕ ಹೇಳಿ. ಪುರುಷ ಪ್ರಕೃತಿಸ್ಥೋ ಹಿ ಭೋಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಜ್ಞಸ್ಯ ಸದಸ್ಯೋದ್ಯೋನಿ ಜನ್ಮಸು. ಸದಸದ್ಯೋನಿ ಜನ್ಮಸು. ಸದಸದ್ಯೋನಿ ಹರೇ ಕೃಷ್ಣ. ಜನ್ಮಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22 ಹೇಳಿ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 23 ಎಲ್ಲರೂ ಭಕ್ತಿ ಶಾಸ್ತ್ರಿ ಬಯಾಟ್ ಮಾಡಿರ್ತೀರ. ಇಂಪಾರ್ಟೆಂಟ್ ಶ್ಲೋಕ ಇದು. ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಉಪದ್ರಷ್ಟಾನುಮಂತ ಚ ಉಪದ್ರಷ್ಟ ಅನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಪರಮ ಆತ್ಮ ಇತಿ ಪರಮಾತ್ಮೇತಿ ಪರಮ ಆತ್ಮ ಇತಿ ಚಾಪ್ಯುಕ್ತೋ ಚ ಅಪಿ ಉಕ್ತಃ ದೇಹೇಸ್ಮಿನ್ ದೇಹೇ ಅಸ್ಮಿನ್ ಪುರುಷಃ ಪರಃ. ಅನುವಾದ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮ ಎಂದು ಹೆಸರು. ಈ ದೇಹದಲ್ಲಿ ಇನ್ನೊಬ್ಬ ಇದ್ದಾನೆ, ಅವನು ದಿವ್ಯಾನುಭವಿ, ಅವನು ದಿವ್ಯ ಅನುಭವಿ. ಅವನನ್ನ ಪ್ರಭು ಮತ್ತು ಪರಮ ಸ್ವಾಮಿ. ಅವನು ಎಲ್ಲರಿಗಿಂತ ನಮ್ಮ ಮೇಲ್ವಿಚಾರಕನಾಗಿ ಅವನು ಮತ್ತು ಅಪ್ಪಣೆ, ನಮ್ಗೆ ಏನ್ ಮಾಡ್ಬೇಕಾದ್ರೂ ಅವನ ಅಪ್ಪಣೆ ಕೊಡ್ತಾ ಇರ್ತಾನೆ. ಅವನಿಗೆ ಪರಮಾತ್ಮ ಅಂತ ಹೆಸರು ಅಂತ ಹೇಳಿದ್ದಾನೆ.
उपदृष्टानुमन्ता च उपदृष्टानुमन्ता च भर्ता भोक्ता महेश्वरः भर्ता भोक्ता महेश्वरः परमात्मेति चाप्युक्तो परमात्मेति चाप्युक्तो देहेऽस्मिन् पुरुषः परः देहेऽस्मिन् पुरुषः परः उपद्रष्टानुमन्ता च भर्ता भोक्ता महेश्वरः उपद्रष्टानुमन्ता च भर्ता महेश्वरः परमात्मेति चाप्युक्तः देहेऽस्मिन् पुरुषः परः परमात्मेति चाप्युक्तो देहेऽस्मिन् पुरुषः परः उपद्रष्टानुमन्ता च भर्ता भोक्ता महेश्वरः परमात्मेति चाप्युक्तः देहेऽस्मिन् पुरुषः परः भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः उपद्रष्टानुमन्ता च भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः परः देहेऽस्मिन् पुरुषः ಶ್ಲೋಕ 24 या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि सर्वथा वर्तमानः अपि न स भूयोऽभिजायते न स भूಯಃ ಅಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಪ್ರಕೃತಿನ, ಜೀವಿನ ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆನ ಈ ತತ್ವದ ಜ್ಞಾನನ ಅರ್ಥ ಮಾಡ್ಕೊಂಡವನು ಮುಕ್ತಿನ ಪಡೆಯೋದು ಖಂಡಿತ. ಅವನ ಪ್ರಸ್ತುತಿ ಸ್ಥಿತಿ ಏನೇ ಆಗಿರ್ಲಿ, ಅವನು ಹೆಂಗೆ ಇರ್ಲಿ, ಅವನು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನು ಇಲ್ಲಿ ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳ್ತಿರ್ತಾರೆ. ಯಾ ಏವಂ ವೇತ್ತಿ ಪುರುಷಂ एवं वेत्ति पुरुषं प्रकृतिं च गुणैः सह प्रकृतिं च गुणैः सर्वथा वर्तमानोऽपि न स भूयोऽभिजायते या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयोऽभिजायते
सर्वथा वर्तमानोऽपि न भूयो विजायते या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयो विजायते य एवं वेत्ति पुरुषं प्रकृतिं च गुणैः सह सर्वथा भूयो विजायते ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಕೃಷ್ಣೇರ್ ಮಾತಾಜಿ. ಗೀತಾ ಎಂ ಮಾತಾಜಿ 23ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. उपदृष्टानुमन्ता च भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः परः. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ 23ನೇ ಶ್ಲೋಕ ಹೇಳಿ. उपदृष्टानुमन्ता च भर्ता भोक्ता महेश्वरः परमात्मेति चाप्युक्तो देहस्मिन् पुरुषः परः. ಚಾಪ್ಯುಕ್ತೋ देहस्मिन् पुरुषो परः. ಪುರುಷ ಪರಃ. ಕರೆಕ್ಟ್. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 23. ಶ್ಲೋಕ 23. उपद्रष्टान्मन्ता च भक्त्या भोक्ता महेश्वरः परमात्मेति चाप्युक्तो देहेऽस्मिन् पुरुषः परः. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 23 ಹೇಳಿ. ಹರೇ ಕೃಷ್ಣ ಮಾತಾಜಿ. उपद्रष्टानुमन्ता च भर्ता भोक्ता महेश्वरः परमात्मेति चाप्युक्तो देहेऽस्मिन् पुरुषः परः. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 23 ಹೇಳಿ. ಕೃಷ್ಣ ಮಾತಾಜಿ ಶ್ಲೋಕ 23. उपदृष्टानुमन्त्रा च भर्ता भोक्ता महेश्वरः परमात्मेति च पुण्यको देहेऽस्मिन् पुरुषं परः. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ ಶ್ಲೋಕ 24 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयो विजायते. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 24 ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. या एवं वेत्ति पुरुषं प्रकृतिं च गुणैः सह सर्वथा वर्तमानोऽपि न स भूयो विजायते. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ. ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸಾ ಭೂಯೋ ವಿಜಾಯತೆ. ಹರೇ ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಶ್ಲೋಕ 24 ಹೇಳಿ ಮಾತಾಜಿ. ಮಾತಾಜಿ ಶ್ಲೋಕ 24. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಾರ್ಥ ವರ್ತಮಾನೋಪಿ
न स भूयोऽभिजायते। ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಂದನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ, ಶ್ಲೋಕ 24 ಹೇಳಿ. ಹಾ ಮಾತಾಜಿ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಹರೇ ಕೃಷ್ಣ ಮಾತಾಜಿ, ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 25. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಧ್ಯಾನೇನಾತ್ಮನಿ ಪಶ್ಯಂತಿ, ಧ್ಯಾನೇನ ಆತ್ಮನಿ ಪಶ್ಯಂತಿ, ಕೇಚಿದಾತ್ಮಾನಮಾತ್ಮನ, ಕೇಚಿತ್ ಆತ್ಮಾನಂ ಆತ್ಮನ, ಅನ್ಯೇ ಸಾಂಖ್ಯೇನ ಯೋಗೇನ, ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ, ಕರ್ಮಯೋಗೇನ ಚ ಅಪರೆ, ಚಾಪರೆ ಚ ಅಪರೆ. ಅನುವಾದ: ಕೆಲವರು ಧ್ಯಾನದಿಂದ, ಮತ್ತೆ ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು, ಇನ್ನು ಕೆಲವರು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಕೆಲವರು ಧ್ಯಾನದಿಂದ ಕಾಣ್ತಾರೆ ಪರಮಾತ್ಮನನ್ನ, ತಮ್ಮಲ್ಲೇ ಇರೋ ಪರಮಾತ್ಮನನ್ನ ಕಾಣ್ತಾರೆ. ಕೆಲವರು ಜ್ಞಾನ ಬೆಳೆಸ್ಕೊಂಡು, ಇನ್ನು ಮತ್ತೆ ಕೆಲವರು ನಿಷ್ಕಾಮ ಕರ್ಮ ಮಾಡಿ ತಮ್ಮೊಳಗಿರುವ ಪರಮಾತ್ಮನನ್ನು ಕಾಣುತ್ತಾರೆ. ಧ್ಯಾನೇನಾತ್ಮನಿ ಪಶ್ಯಂತಿ, ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ, ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. 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 ಶ್ಲೋಕ 26. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇ ಬಹುಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಅನ್ಯೇ ತ್ವೇವಂ ಅಜಾನಂತಃ, ಅನ್ಯೇ ತು ಏವಂ ಅಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ, ಶ್ರುತ್ವಾ ಅನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ, ತೇ ಅಪಿ ಚಾತಿ ಚ ಅತಿ ತರಂತಿ ಏವ ಮೃತ್ಯು ಶ್ರುತಿ ಪರಾಯಣಾಃ. ಅನುವಾದ:
ಇನ್ನೂ ಕೆಲವರಿದ್ದಾರೆ, ಅವರು ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಪ್ರಾಮಾಣ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರೂ ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇನ್ನು ಕೆಲವರಿದ್ದಾರೆ, ಅವ್ರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಪರಮ ಪುರುಷನ ವಿಷಯವನ್ನ ಬೇರೆಯವರಿಂದ ಕೇಳಿ ತಿಳ್ಕೊತಾರೆ. ಅಂದ್ರೆ ಅವರು ಪ್ರಾಮಾಣ್ಯರಿಂದ ಕೇಳಿ ತಿಳ್ಕೊಳ್ಳೋದ್ರಿಂದ ಆ ಪ್ರವೃತ್ತಿಯಿಂದ ಅವರು ಕೂಡ ಹುಟ್ಟು ಸಾವುಗಳಿಂದ ದಾಟ್ತಾರೆ, ಹೊರಬರ್ತಾರೆ. ಅನ್ಯೇ ತ್ವೇವಮಜಾನಂತಹ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ 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 ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ನಿರ್ಮಲಾ ಮಾತಾಜಿ, ನಿರ್ಮಲಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಶ್ಲೋಕ 24. ಧ್ಯಾನೇನಾತ್ಮನಿ ಮಾತಾಜಿ 24 25 ಅಲ್ಲ 25 ಕರೆಕ್ಟ್, ಶ್ಲೋಕ ನಂಬರ್ ಕರೆಕ್ಟ್, ಶ್ಲೋಕ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ನಂಬರ್ ತಪ್ಪಾಗೈತೆ. ಶ್ಲೋಕ 25. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನ್ನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಇಂದಿರಾ ಮಾತಾಜಿ. ಮಾತಾಜಿ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಹೇ ಮಂಜು ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಏ ಮಂಜುಳಾ ಮಾತಾಜಿ. ಏ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. 26 ಮಾತಾಜಿ. 25 ಹೇಳಿ ಮಾತಾಜಿ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ.
ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾ ದೇವಿ ಮಾತಾಜಿ ಹೇಳಿ. ರೇಣುಕಾ ದೇವಿ ಮಾತಾಜಿ 25 ಮಾತಾಜಿ 26 25 ಹೇಳಿ ನೀವು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಚಿದಾತ್ಮಾನಮಾತ್ಮನ ಹೇಳಿ. ಕೇಚಿದಾತ್ಮನಮಾತ್ಮನ ಆತ್ಮಾನ ಮಾನ ನೋಡಿ ಮಾನ ಮಾತಾಜಿ. ಕೇಚಿದಾತ್ಮಾನಮಾತ್ಮನ ದೀರ್ಘ ಇದೆ ಕೇಚಿದಾತ್ಮನಮಾತ್ಮನ ಕೇಚಿದಾತ್ಮಾನ ಆತ್ಮನ, ಎರಡು ಆತ್ಮನ ಬರುತ್ತೆ. ಆತ್ಮಾನಂ ಆತ್ಮನ ಅಂತೀವಿ. ಕೇಚಿದಾತ್ಮನ ಮಾತ್ಮನ ಮಾತಾಜಿ. ಕೇಚಿದಾತ್ಮಾನಮಾತ್ಮನ ಮಾ ದೀರ್ಘ ಬರ್ಬೇಕು. ಹಾ ಮಾತಾಜಿ. ಕೇಚಿದಾತ್ಮನಮಾತ್ಮನ ದಾತ್ಮನ ಅಂತಿದ್ದೀರಾ, ದಾತ್ಮಾನ ಬರ್ಬೇಕು. ಆತ್ಮಾನ. ಕೇಚಿದಾತ್ಮಾನಮಾತ್ಮನ ಕೇಚಿದಾತ್ಮನಮಾತ್ಮನ ಇಲ್ಲ ದಾತ್ಮಾನ ದೀರ್ಘ ಬರ್ತಾ ಇಲ್ಲ ಮಾತಾಜಿ. ಅದ್ ನೋಡ್ಕೊಳ್ಳಿ, ಬಾಕಿ ಎಷ್ಟು ಸರಿ ಇದೆ ಅದೊಂದು. ಸರಿ ಮಾತಾಜಿ. ಕಾವ್ಯ ಉಮೇಶ್ ಮಾತಾಜಿ, ಕಾವ್ಯ ಉಮೇಶ್ ಮಾತಾಜಿ 26ನೇ ಶ್ಲೋಕ ಹೇಳಿ. 26 ಅನ್ಯೇ ಮಜಾನಂತಃ ಋತ್ವಾನೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣ. ಕಟ್ಟಾಯ್ತು. ಶ್ರುತಿ ಪರಾಯಣ. ಹರೇ ಪರಾಯಣ. ಅದೇ ಅಲ್ಲಿ ನಿಮ್ದು ನೆಟ್ವರ್ಕ್ ಏನೋ ಕಟ್ ಆಗ್ತಿದೆ ಮಾತಾಜಿ. ಹರೇ ಪ್ರಿಯಾಂಕ ಜುತ್ತೂರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 ದೇವಮಜಾನಂತಃ ಶ್ರುತ್ವಾನೇಭ್ಯ ಉಪಾಸತೆ ತೇಪಿ ಚಾತಿತರಂತೇವ ಮೃತ್ಯುಂ ಶ್ರುತಿ ಪರಾಯಣಃ. ಪರಾಯಣಾಃ ದೀರ್ಘ ಬರ್ಬೇಕು. ಶ್ರುತಿ ಪರಾಯಣಃ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ, ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 26 ಅನ್ಯೇ ತ್ವೇವಮಜಂತನಂತಂ ಶ್ರುತ್ವಾ ನೇಭ್ಯ ಉಪಾಸತೆ ತೇಪಿ ಚಾತಿ ತರಂ ತೇವ್ಯಾ ಮೃತ್ಯುಂ ಶ್ರುತಿ ಪರಾಯಣಃ. 3 ಲೈನಲ್ಲೂ ಚೂರ್ ತಪ್ಪಾಯ್ತು ಮಾತಾಜಿ. ಅನ್ಯೇ ತ್ವೇವಂ ಅಜಾನಂತಹ, ತ್ವೇವಂ ಅಜಾನಂತಹ ಅಂತ ಹೇಳ್ಬೋದು. ತ್ವೇವಂ ಅಜಾನಂತಹ ಸೇರ್ಸಿ ಕೂಡ ಹೇಳ್ಬೋದು. ಅನ್ಯೇ ತ್ವೇವಂ ಅಜಾನಂತಹ ಶ್ರುತ್ವಾ ನೇಭ್ಯ, ಶ್ರುತ್ವಾ ನೇಭ್ಯ ತ್ವಾ ದೀರ್ಘ ಬರ್ಬೇಕು. ಎಸ್ ಬೇರೆ ಇದೆ ನೋಡಿ, ಅನ್ಯೇಭ್ಯ ಆಗುತ್ತದೆ. ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಃ. ಪರಾಯಣಾಃ ಅಲ್ಲೂ ದೀರ್ಘ ಬರ್ಬೇಕು. ನೀವು ಅಜಾನಂತಂ ಅಂದ್ಬಿಡ್ತೀರಾ, ಅಜಾನಂತಹ. ಅನ್ಯೇವಂ ಅಜಾನಂತಹ ಒಂದ್ಸಲಿ ಹೇಳಿ ಮಾತಾಜಿ. ಅನ್ಯೇ ತ್ವೇವಂ ಮಜಾನಂತಃ. ತ್ವೇವಂ ಅಜಾನಂತಹ ಅನ್ಬಾರ್ದು, ತ್ವೇವಂ ಅಜಾನಂತಹ ಅಥವಾ ತ್ವೇವಂ ಅಜಾನಂತಹ ಹೇಳಿ. ಅನ್ಯೇ ತ್ವೇವ ಮಾತಾಜಿ ಈಗ ಹೇಳಿ. ಅನ್ಯೇ ತ್ವೇವಂ ಅಜಾನಂತಹ. ಅನ್ಯೇ ತ್ವೇವಂ ಅಜಾನಂತಹ ಅಷ್ಟೇ. ಹರೇ ಶ್ರುತ್ವಾ ನೇಭ್ಯ ಉಪಾಸತೆ ತೇಪಿ ಚಾತಿ ತರಂ ತ್ವೇವ ಮೃತ್ಯುಂ ಶ್ರುತಿ ಪರಾಯಣಃ. ಪರಾಯಣಾಃ ದೀರ್ಘ ಇದೆನಾ? ಶ್ರುತಿ ಪರಾಯಣಃ. ಪರಾಯಣಾಃ ನಾ ದೀರ್ಘ ಮಾಡಿ. ಶ್ರುತಿ ಪರಾಯಣಃ.
ಮಾತಾಜಿ ನಾ ಇದೆಯಲ್ಲ ನಾಹ ನಾಹ ಬರುತ್ತೆ. ಶ್ರುತಿ ಪರಾಯಣಾಹ. ಮೃತ್ಯುಂ ಶ್ರುತಿ ಪರಾಯಣಾಹ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದ. ಶೀಲಾದೇವಿ ಮಾತಾಜಿ. 26 26 ಹೇಳಿ ಮಾತಾಜಿ. ಅನ್ಯತೇವಂ ದೇವಂ ಅಜಾನಂತಃ ಶ್ರುತ್ವಾ ನೆಭ್ಯ ಉಪಾಸತೆ ತೇಪಿ ಜಾತಿ ತರಂತೈವ ಮೃತ್ಯುಂ ಶ್ರುತಿ ಪರಾಯಣಃ. ಜಾತಿ ಅಲ್ಲ ಮಾತಾಜಿ, ಇದು ಚಾತಿ. ಚ ಅತಿ. ಜಾತಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾಹ. ದೀರ್ಘ ಇದೆ. ತೇಪಿ ಜಾತಿ ತರಂತೈವ ಮೃತ್ಯುಂ ಶ್ರುತಿ ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಶ್ಲೋಕ 26 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿರಂತೈತ್ಯೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಪರತರ್ಷಭ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ. ಅದು ಅಷ್ಟೇ ಹಂಗೆ ಇದೆ, ಏನು ಸೇರ್ಕೊಂಡಿಲ್ಲ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತತ್ವಿದ್ಧಿ ಭರತರ್ಷಭ. ಭರತ ಋಷಭ ಅದೊಂದೇ ಜಾಯಿಂಟ್ ಆಗಿರುತ್ತೆ, ಎಲ್ಲ ಸೆಪರೇಟ್ ಇದೆ. ಭರತರ್ಷಭ, ಭರತ ಋಷಭ. ಅನುವಾದ. ಭರತನಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಅಂತ ತಿಳಿದುಕೋ. ಚರ ಮತ್ತು ಅಚರ ಈ ಅಸ್ತಿತ್ವದಲ್ಲಿರೋ ಏನನ್ನೇ ನೀನು ಕಂಡ್ರು ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಯಾವತ್ ಸಂಜಾಯತೆ ಕಿಂಚಿತ್. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ. ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಅದನ್ನ ಭರತ ಋಷಭ ಅಂತಾನು ಹೇಳ್ಬೋದು. ಭರತರ್ಷಭ, ಭರತ ಋಷಭ ಅಂತಾನು ಹೇಳ್ಬೋದು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ.
ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಪರಮ ಈಶ್ವರಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತ್ಯಂ ವಿನಶ್ಯಂತ್ಯಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಅದು ಸೇಮೆ ಹಂಗಂಗೆ ಇದೆ, ಏನು ಸೇರ್ಕೊಂಡಿಲ್ಲ. ಅಂದ್ರೆ ಇಲ್ಲೊಂದಿದೆ ವಿನಶ್ಯತ್ವಂ ಅವಿನಶ್ಯಂತಂ ಅಂತ ಇದೆ. ವಿನಶ್ಯತ್ವಂ ಅವಿನಶ್ಯಂತಂ ಅವಿನಶ್ಯಂತಂ ಅಂತ ಇದೆ ಅನುವಾದ. ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಉಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಎಲ್ಲ ದೇಹದಲ್ಲಿ ಜೀವಾತ್ಮನ ಜೊತೆ ಇರುವ ಪರಮಾತ್ಮನನ್ನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಉಳಿಯೋದಿಲ್ಲ ಅಂತ ನೀನು ಅರ್ಥ ಮಾಡ್ಕೊಳ್ಳೋವನೇ ಅವನು ನಿಜವಾಗಿ ನೋಡ್ತಾನೆ ಅಂತ. ನಮ್ಮ ಏನಾಗತ್ತೆ ಅಂತ ನಿಜವಾಗಿ ತಿಳ್ಕೊತಾನೆ ಅಂತಾನೆ ಪರಮಾತ್ಮ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಹೇಳ್ಸಿ ಮಾತಾಜಿ. ಪದ್ಮಾ ಮಾತಾಜಿ, ಪದ್ಮಾ ಮಾತಾಜಿ, ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27 ಮತ್ತೆ 28 ಯಾವ್ದನ್ನ ಹೇಳಿ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಾ ವಿನಶ್ಯಂತಂ
ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹೌದು ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರು. ಲಕ್ಷ್ಮೀ ಬೇವಿ ಮಾತಾಜಿ ಹೇಳಿ. ಲಕ್ಷ್ಮೀ ಹರೇ ಬೇವಿ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ನೀವು ಯಾವ್ದನ್ನು ಹೇಳಿ. 27, 28. 27, 28 ಹೌದು. ಯಾವ್ದು ಮಾತಾಜಿ? 27 ಮತ್ತೆ 28 ಯಾವ್ದನ್ನೇ ಹೇಳಿ. ಓಕೆ ಮಾತಾಜಿ, ಓಕೆ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ನ ಪಶ್ಯತಿ. ಹರೇ ಸಾ ಪಶ್ಯತಿ. ಪಶ್ಯತಿ ಸಾ ಪಶ್ಯತಿ. ನಾ ಅಲ್ಲ ಮಾತಾಜಿ, ಸಾ ಅದು. ಓ ಸಾರಿ, ಸಾ ನಂಗೆ ನಾ ತರ ಕಾಣಿಸ್ಬಿಡ್ತು. ಅದು ಹಂಗೆ, ಅದು ಕರೆಕ್ಟ್ ಸಣ್ಣಗಿದೆಯಲ್ಲ ಕಾಣಲ್ಲ. ಯಃ ಪಶ್ಯತಿ ಸ ಪಶ್ಯತಿ. ಧನ್ಯವಾದಗಳು. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ ನೀವು ಸಹ 27, 28 ಹೇಳಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂ ತಂ ಪರಮೇಶ್ವರಂ ವಿನಶ್ಯಸ್ತಂ ವಿನಶ್ಯಂತಂ ಯಂ ಪಶ್ಯತಿ ಸ ಪಶ್ಯತಿ. ಮೂರನೇ ಲೈನ್ ಮಾತಾಜಿ. ವಿನಶ್ಯತ್ಸ್ವ ವಿನಶ್ಯಂತಂ. ವಿನಶ್ಯತ್ವ ವಿನಶ್ಯಂತಂ. ವಿನಶ್ಯಂತಂ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ, ಗೀತಾ ಎನ್ ಮಾತಾಜಿ ಮತ್ತೆ ಗೀತಾ ಎಂ ಮಾತಾಜಿ ಇಬ್ಬರು ಹೇಳಿ. 27ನೇ ಶ್ಲೋಕ ಹೇಳಿ. ಹೇಳಿ ಮಾತಾಜಿ. 2ವಾ? ಇಲ್ಲ 27 ಒಂದೇ. ಗೀತಾ ಎನ್ ಮಾತಾಜಿ 27ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಯಾವತ್ ಸಂಜಾಯತೆ ಕಿಂಚಿತ್ ತತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಶ್ಲೋಕ 28. ಇಲ್ಲ ಮಾತಾಜಿ ಒಂದೇ ಶ್ಲೋಕ ಮಾತಾಜಿ. ಈಗ ಜಾಯಿನ್ ಆದವ್ರಿಗೆ ಮಾತ್ರ ನಾನು ಯಾವ್ದಾದ್ರು ಶ್ಲೋಕ ಹೇಳಿದ್ದು. ಓಕೆ ಮಾತಾಜಿ, ಧನ್ಯವಾದ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಫಸ್ಟ್ ಲೈನು ಕಿಂಚಿತ್ ಮಾತಾಜಿ. ಕಿಂಚತ್ ಅಂದ್ರೆ ಕಿಂಚಿತ್ ಅದು. ಹರೇ ಕೃಷ್ಣ. ಇಂದಿರಾ ಮಾತಾಜಿ ಹೇಳಿ. ಮಾತಾಜಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 27. ಮಾತಾಜಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು? ಶ್ಲೋಕ 27. 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಸಾಕಾ ಮಾತಾಜಿ? ಚಂದ್ರಕಲಾ ಮಾತಾಜಿ ಶ್ಲೋಕ 28. ಚಂದ್ರಕಲಾ ಮಾತಾಜಿ ಶ್ಲೋಕ 28. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಸಮ ಸರ್ವೇಷು ಭೂತೇಷು ತಿಷ್ಠತಿ ಪರಮೇಶ್ವರಂ ವಿನಶ್ಯತಿ ವಿನಶ್ಯತ್ವಂ ಯಂ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 28. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂ ತಿಷ್ಠಂ ತಂ ಪರಮೇಶ್ವರಂ ವಿನಶ್ಯತ್ವಂ ಶಂತ್ವಂ ಯಾ ಪಶ್ಯತಿ ಸ ಪಶ್ಯತಿ. ಮೂರನೇ ಲೈನು ಪ್ರಭುಜಿ. ವಿನಶ್ಯತ್ಸ್ವ ವಿನಶ್ಯತ್ಸ್ವ ವಿನಶ್ಯಂತಂ. ತಾಗೆ ಸಾವತ್ತು ವಾವತ್ತು ಎರಡು ಇದೆ. ವಿನಶ್ಯತ್ಸ್ವ ವಿನಶ್ಯಂತಂ. ವಿನಶ್ಯತ್ವ ವಿನಶ್ಯಂತಂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. 28 ಮಾತಾಜಿ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯಂತಂ ಯಾ ಪಶ್ಯತಿ ಸ ಪಶ್ಯತಿ. ವಿನಶ್ಯತ್ಸ್ವ ಅದೇ ವಿನಶ್ಯತ್ಸ್ವ ವಿನಶ್ಯಂತಂ. ವಿನಶ್ಯತ್ವ ವಿನಶ್ಯಂತಂ ವಿನಶ್ಯಂತಂ ವಿನಶ್ಯಂತಂ. ವಿನಶ್ಯತ್ವ ವಿನಶ್ಯಂತಂ. ಕರೆಕ್ಟ್. ಸ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯ ಪಶ್ಯತಿ ಸ ಪಶ್ಯತಿ. ವಿನಶ್ಯತ್ಸ್ವಂ ಇಲ್ಲ ಮಾತಾಜಿ. ವಿನಶ್ಯತ್ಸ್ವ ವಿನಶ್ಯಂತಂ. ವಿನಶ್ಯತ್ಸ್ವಂ ವಿನಶ್ಯಂತಂ. ಹರೇ ಕೃಷ್ಣ. ಆಕ್ಚುಲಿ ಎರಡು ವರ್ಡ್ ಇದೆ. ವಿನಾಶ ಅವಿನಾಶ ಎರಡೂ ಇದೆ. ವಿನಾಶ್ಯ ವಿನಶ್ಯತ್ವ ಅವಿನಶ್ಯಂತಂ. ಅವಿನ ಅಂತ ಇದೆ. ಅವಿನಶ್ಯಂತಂ ವಿನಶ್ಯತ್ಸು ವಿನಶ್ಯತ್ಸು ಅವಿನಶ್ಯಂತಂ ಅಂತ ಇದು ಎರಡು ವರ್ಡ್ ಇದೆ ಅಲ್ಲಿ. ಕರೆಕ್ಟ್. ಶ್ಲೋಕ 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ. ಸಮವಸ್ಥಿತಂ ಈಶ್ವರಂ ಸಮವಸ್ಥಿತಂ ಈಶ್ವರಂ ನ ಹಿನಸ್ತಿ ನ ಹಿನಸ್ತ್ಯಾತ್ಮನಾತ್ಮಾನಂ ತತ್ ನ ಹಿನಸ್ತ್ಯಾತ್ಮಾನನಾತ್ಮಾನಂ. ಎರಡು ಆತ್ಮಾನಗಳಿದೆ. ನ ಹಿನಸ್ತಿ ಆತ್ಮಾನ ಆತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಎಲ್ಲಾ ಪ್ರಾಣಿ ಜೀವಂತ ಪ್ರಾಣಿಲು ಒಂದೇ ಸಮನಾಗಿ ಪರಮಾತ್ಮನ ಇರೋದನ್ನ ಕಾಣವನು ಅವನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳೋದಿಲ್ಲ. ಹೀಗೆ ಅವನು ಪರಮಗತಿನ ಸೇರ್ತಾನೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ.
नस्तात्मानात्मानं ततो याति परमागतिम् समं पश्यन् हि सर्वत्र समवस्थितमीश्वरं नाहि नस्त्यात्मनात्मानं ततो याति परां गतिम् समं पश्यन् समवस्थितमीश्वरं नाहि नस्त्यात्मानं ततो याति परां गतिम् समं पश्यन् हि सर्वत्र समवस्थितमीश्वरं नाहि नस्त्यात्मनात्मानं ततो याति परां गतिम् समं पश्यन् हि सर्वत्र समवस्थितमीश्वरं नाहि नस्त्यात्मनात्मानं ततो याति परां गतिम् ಶ್ಲೋಕ 30 ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತ್ಯ ಏವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಯಃ ಪಶ್ಯತಿ ತಥಾ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಒಂದೇ ವರ್ಡ್ ಬಂದಿದೆ ಇಲ್ಲಿ ಸ ಪಶ್ಯತಿ. ದೇಹವು ಎಲ್ಲ ಕರ್ಮನು ಮಾಡುತ್ತೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ದೇಹ ಎಲ್ಲ ಕರ್ಮನು ಮಾಡುತ್ತೆ, ಅದು ಐಹಿಕ ಪ್ರಕೃತಿಯಿಂದ ಆಗಿರೋದು ಮಾಡ್ತಾರೆ. ತಾನು ಏನನ್ನು ಮಾಡೋಲ್ಲ ಅಂತ ಯಾರು ನೋಡಬಲ್ಲರೋ ಅವನೇ ನಿಜವಾಗಿ ನೋಡ್ತಾನೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಪಶ್ಯತಿ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ. ರೇಣುಕಾ ದೇವಿ ಮಾತಾಜಿ. ರೇಣುಕಾ ಹರೇ ದೇವಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 28 ಮಾತಾಜಿ. 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿ ನಸ್ತ್ಯಾತ್ಮಾನಾತ್ಮಾನಂ ತತೋ ಯಾತಿ ಪರಮಾಗತಿಂ.
ಮತ್ತೆ ಕರೆಕ್ಟ್ ಬಂತ ಮಾತಾಜಿ? ಅದೇ ಸ್ವಲ್ಪ ಇದಾಯ್ತು. ಸಮಂ ಪಶ್ಯನ್ ಸಮನ್ ಪಶ್ಯನ್ ಹಿ ಸರ್ವತ್ರ. ನಾ ಇದು ಮೂರನೇ ಚರಣ ಅಂತ ತಿಳ್ಕೊಂಡೆ ಮಾತಾಜಿ, ಅದು ತಪ್ಪು ಹೇಳಿರ್ಬೋದು. ಮೂರನೇ ಲೈನು ನಾ ಹಿನಸ್ತ್ಯಾತ್ಮನಾತ್ಮನಂ. ಎರಡು ಆತ್ಮನಾಮ್ ಇದೆ ಇದ್ರಲ್ಲಿ. ಇನ್ನೊಂದ್ಸರಿ ಹೇಳ್ತೀನಿ ಮಾತಾಜಿ. ಹೇಳಿ ಹೇಳಿ ಹೇಳಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೇಶ್ವರಂ ನಾಹಿ ನಸ್ತ್ಯಾತ್ಮನಾತ್ಮಾನಂ ತತೋಯ ಮಾತಾಜಿ ಹೇಳಿ ಹೇಳಿ. ತತೋ ಯಾತಿ ಪರಮಾಗತಿಂ ಓಕೆ, ಅಲ್ಲೊಂಚೂರು ದೀರ್ಘ ಬರ್ಬೇಕು. ಕರೆಕ್ಟ್ ಆಗಿದ್ದಿಲ್ಲ ಮಾತಾಜಿ, ಮೂರನೇ ಚರಣ ಡೌಟ್ ಮಾತಾಜಿ. ಅದೇ ಮೂರನೇ ಲೈನು ಸ್ವಲ್ಪ ದೀರ್ಘ ಮಾಡ್ಬೇಕು. ನಾ ಹಿನಸ್ತ್ಯಾತ್ಮನಾತ್ಮಾನಂ. ನಾಹೀನಸ್ತ್ಯಾತ್ಮನಾತ್ಮಾನಂ. ಈಗ ಬಂತು, ಕರೆಕ್ಟ್ ಆಗಿ ಬಂತು. ತತೋ ಯಾತಿ ಪರಂ ಗತಿಂ. ಹರೇ ಕೃಷ್ಣ. ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ, ಕಾವ್ಯ ಉಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 29 ಶ್ಲೋಕ ವಿದ್ಯಾ ಕಾಮತ್ ಮಾತಾಜಿ ಓದಿದ ನಂತರ ಕಾವ್ಯ ಉಮೇಶ್ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಶ್ಚಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಹರೇ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿತಸ್ತ್ಯಾತ್ಮನಾತ್ಮನಾಂ ತತೋ ಯಾತಿ ಪರಾಂ ಗತಿ. ಮೂರನೇ ಲೈನು ನಾ ಹಿತ ಅಲ್ಲ ಮಾತಾಜಿ, ನಾ ಹಿನಸ್ತ್ಯಾತ್ಮನಾತ್ಮನಂ. ಹರೇ ಲಕ್ಷ್ಮೀ ಬೇಬಿ ಮಾತಾಜಿ 29ನೇ ಶ್ಲೋಕ ಹೇಳಿ. ಲಕ್ಷ್ಮೀ ಬೇಬಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ 29ನೇ ಶ್ಲೋಕ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿ ನಸ್ತ್ಯಾತ್ಮನಾತ್ಮಾನಂ ತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಲಕ್ಷ್ಮೀ ಬೇಬಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ ಶ್ಲೋಕ 29 ಮಾತಾಜಿ. ಹೌದು ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಕರೆಕ್ಟ್ ಆಗಿ ಬಂತು. ಸರಿ, ಚೆನ್ನಾಗಿ ಹೇಳಿದ್ರು. ರಂಜನಾ ಮಾತಾಜಿ ಶ್ಲೋಕ 30 ಹೇಳಿ. ಹರೇ ಕೃಷ್ಣ. ಶ್ಲೋಕ 30. ಪ್ರಕೃತೈವ ಚ ಸರಿ ಬರುತ್ತೆ ಚೈವ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಅಕರ್ತಾರಂ ಪಶ್ಯತಿ. ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರೇಖಾ ಮಾತಾಜಿ, ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ, ಹೇಳಿ. ಶ್ಲೋಕ 30 ಹೇಳಿ ರೇಖಾ ಮಾತಾಜಿ. ಮಾತಾಜಿ ಶ್ಲೋಕ 30. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ. ತಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 30 ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯಂತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಇಂದಿರಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಶ್ಲೋಕ 30 ಹೇಳಿ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪಾರ್ವತಮ್ಮ ಮಾತಾಜಿ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ. ಎ ಮಂಜುಳಾ ಮಾತಾಜಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಎಷ್ಟನೇದ್ ಮಾತಾಜಿ? 30 ಶ್ಲೋಕ. ಶ್ಲೋಕ 30. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ. ಧನ್ಯವಾದಗಳು. ಸ್ರವಂತಿ ಮಾತಾಜಿ, ವನಿತಾ ಶೆಟ್ಟಿ ಮಾತಾಜಿ, ಶ್ಲೋಕ 29 ಹೇಳಿ. ಸ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವನಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 29. ಹರೇ ಕೃಷ್ಣ ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. 3ನೇ ಲೈನ್ ಹೇಳಿ ಮಾತಾಜಿ ಇನ್ನೊಂದ್ಸಲಿ. ಯಾವ್ದು ಮಾತಾಜಿ? 3ನೇ ಲೈನು. ನ ಹೀನಸ್ತ್ಯಾತ್ಮನಾತ್ಮಾನಂ. ಸರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಓದ್ತೀನಿ ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಪದ್ಮಾ ಮಾತಾಜಿ, ಗೀತಾ ಎನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ ಶ್ಲೋಕ 29. ಮಾತಾಜಿ. ಶ್ಲೋಕ 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ನ ಹಿನಸ್ತ್ಯಾತ್ಮನಾತ್ಮಾನ, ಅದು ದೀರ್ಘ ಹೇಳ್ಬೇಕು. ಸ್ತ್ಯಾ ಅಂತಿದೆ. ನ ಹಿನಸ್ತ್ಯಾತ್ಮಾನ ಆತ್ಮಾನಂ. ನ ಹೀನಸ್ತ್ಯಾತ್ಮಾನಂ ಹಿನಸ್ತ್ಯಾತ್ಮಾನಂ ಅಂದ್ಬಿಟ್ರೆ ಮತ್ತೆ ಆತ್ಮಾನಂ ಅಂತ ಹೇಳ್ಬೇಕು. ನ ಹಿನಸ್ತ್ಯಾತ್ಮನಾತ್ಮಾನಂ. ನ ಹೀನಸ್ತ್ಯಾತ್ಮನಾತ್ಮಾನಂ. ಹಾ, ಕರೆಕ್ಟ್. ಧನ್ಯವಾದ ಮಾತಾಜಿ. ಪದ್ಮಾ ಮಾತಾಜಿ ಹೇಳಿ. ಗೀತಾ ಎನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಹೇಳಿದ್ವಾ? ಚೆಲುವಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? ಗೀತಾ ಎನ್ ಮಾತಾಜಿ ಹೇಳಿ. ಆಯ್ತಾ ಮಾತಾಜಿ? ಗೀತಾ ಎನ್ ಮಾತಾಜಿ ಇಲ್ಲ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 29. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಮಾತಾಜಿ ಹೇಳಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ನ ಹಿನಸ್ತ್ಯಾತ್ಮನಾತ್ಮಾನಂ. ನ ಹಿನಸ್ತ್ಯಾತ್ಮನಾತ್ಮಾನಂ.
ततो याति परां गतिम् ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿ ನಶ್ಚಾತ್ಮಾತ್ಮಾನಾಂ ತತೋ ಯಾತಿ ಪರಂ ಗತಿಂ. ನಾಹಿನಸ್ತ್ಯಾತ್ಮನಾತ್ಮಾನಂ. ನಾವೊಂದು ಬಿಟ್ಟಿರಲಿ, ನಾ ಬಿಟ್ಟೋಯ್ತು. ನಾಹಿನಸ್ತಾತ್ಮಾನಾತ್ಮಾನಾಂ ಕರೆಕ್ಟ್. ತತೋ ಯಾತಿ ಪರಂ ಗತಿಂ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ, ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. 29 ಅಲ್ವಾ ಮಾತಾಜಿ? 29 ಹೇಳಿ. ಹರೇ ಕೃಷ್ಣ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮಾನಾಮಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ನಾಹಿನಸ್ತ್ಯಾತ್ಮಾನಾಂ ಅಂತರಾಗ ಆತ್ಮಾನಂ ಹೇಳ್ಬೋದು, ಇಲ್ಲದ್ರೆ ನಾಗೆ ನಿಲ್ಸ್ಕೊಂಡ್ರೆ ನಾತ್ಮಾನಂ ಅಂತ ಸೇರ್ಸಿ ಹೇಳ್ಬೇಕಾಯ್ತು ಮಾತಾಜಿ. ಹಿನಸ್ತ್ಯಾತ್ಮನಾತ್ಮಾನಂ. ನ ಹಿನಸ್ತ್ಯಾತ್ಮನಾತ್ಮನಂ. ಆತ್ಮಾನಂ ದೀರ್ಘ ಅದು 2 ಕೊಟ್ಟಿದ್ದಾರೆ ನೋಡಿ. ಅದೇ ನೀವಿಲ್ಲ ಅಂದ್ರೆ ನಾ ಹಿನಸ್ತ್ಯಾತ್ಮನಾಂ ಆತ್ಮಾನಂ ಅಂತ ಹಂಗೆ ಹೇಳ್ಬೇಕಾಯ್ತು. ಇಲ್ಲಿ ಮಾ ಅಂತ ಕ್ಲೋಸ್ ಮಾಡ್ಬೇಕು. ನ ಹಿನಸ್ತ್ಯಾತ್ಮನಾತ್ಮಾನಂ. ಹರೇ ಕೃಷ್ಣ. ಧನ್ಯವಾದ. ಎಲ್ಲವೂ ಹೇಳಿ ಆಯ್ತಲ್ಲ ಒಮ್ಮೆ. ಹರೇ ಕೃಷ್ಣ. ನಾನು ಹೇಳ ಮಾತಾಜಿ, ನಾನು ಹೇಳ. ಹೇಳಿ ಮಾತಾಜಿ. ಇನ್ನು ಯಾವ್ದು ಬೇಕೆ? 2 minutes ಕೊಡೋದು ಕೇವಲ. 2 minutes ಅಲ್ಲಿ ಹೇಳ್ಬೇಕು. ಹೇಳಿದ್ದೇನೆ. 29 ಹೇಳ. ಹೇಳಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಾಹಿ ನಶ್ಚಾತ್ಮಾನಾತ್ಮಾನಂ ತತೋ ಯಾತಿ ಪರಾಗತಿಂ. ಪರಾಂ ಗತಿ. ಪರಾಂ ಗತಿಂ. ಆಯ್ತಲ್ವಾ ಎಲ್ಲದದ್ದು? ಹರೇ ಕೃಷ್ಣ ಮಾತಾಜಿ ಎಲ್ಲದೂ ಹೇಳಿದ್ರು. ಸರಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಒಂದ್ 5 ಶ್ಲೋಕ ಇದೆ, ಅದ್ ಮುಗಿಸಿ ಅದೇ ರಿವಿಷನ್ ಮಾಡ್ಬೋದು ನಾಳೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಪ್ರವೀಣಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ? ಅಟೆಂಡೆನ್ಸ್ ಹಾಕಿಲ್ವಾ ಮಾತಾಜಿ? ಹಾಕಿದೀನಿ ಅಲ್ಲ, ಅವ್ರು ಮಾತಾಜಿನೂ ಹಾಕಿದ್ದಾರೆ, ನಾನು ಹಾಕಿದೀನಿ. ಅಟೆಂಡೆನ್ಸ್ ಹಾಕ್ಬೇಕಾ ಇನ್ನೊಮ್ಮೆ? ಹಾಕ್ತೀನಿ. ಹಾಕಿದೀನಿ ನೋಡಿ ಮಾತಾಜಿ. ನೋಡಿ ಹಾಕಿದ್ದು. ಥ್ಯಾಂಕ್ ಯು ಮಾತಾಜಿ. ಬಂತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ.